ನಮಸ್ತೆ. ನಾನು ಕಾರ್ಕಳ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಯಲ್ಲಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ಸುಶೀಲಾ ಕೆ ಅಂತ ಹೇಳಿ ನನ್ನ ಹೆಸರು. ನಾವು ಕಳೆದ 25 ವರ್ಷಗಳಿಂದ ಈ ಹತ್ತೂರು ಸಂತ ಲಾರೆನ್ಸ್ ಬಸಲಿಕಾ ಈ ಒಂದು ಜಾತ್ರೆಯಲ್ಲಿ ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ಫಸ್ಟ್ ಏಡ್ ಮತ್ತೆ ಎಮರ್ಜೆನ್ಸಿ ನರ್ಸಿಂಗ್ ಕೇರ್ ಅನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ನಿನ್ನೆ ದಿನ ಇಲ್ಲಿ ರಕ್ತದೊತ್ತಡ ಮತ್ತು ಮಧುಮೇಹದ ಚಿಕಿತ್ಸೆಯನ್ನು ಕೂಡ ಒಂದು ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ. ಈ ಪುಣ್ಯ ಕ್ಷೇತ್ರಕ್ಕೆ ನಾನು ಒಂದು 5-6 ವರ್ಷಗಳಿಂದ ಬರ್ತಾ ಇದ್ದೇನೆ. ನನಗೆ ಕೆಲವು ತುಂಬಾ ಒಂದು ಒಳ್ಳೇದಾಗಿದೆ. ಮತ್ತೆ ಮುಖ್ಯವಾಗಿ ಈ ಸಲ ನಾನು ಮೊನ್ನೆ ಬಂದಾಗ ಟೇಬಲ್ ಅಲ್ಲಿ ನನ್ನ ಮೊಬೈಲ್ ಅನ್ನು ಇಟ್ಟು ಹೋಗಿದ್ದೆ. ನೆನಪೇ ಇರ್ಲಿಲ್ಲ ನನಗೆ. ಆದ್ರೂ ಕೆರೆ ಹತ್ರ ಎಲ್ಲ ಹೋಗಿ ಆಚೆ ಒಂದು ರೌಂಡ್ ಹೊಡೆದು ಬಂದಾಗ ನನಗೆ ನನ್ನ ಮೊಬೈಲ್ ನಂದಂತಲೇ ಗೊತ್ತಿರ್ಲಿಲ್ಲ. ನೋಡುವಾಗ ನನ್ನದೇ ಮೊಬೈಲ್ ಆದ ಕಾರಣ ನನಗೆ ತುಂಬಾ ಒಂದು ಇದಾಯ್ತು. ದೇವರ ಒಂದು ಶಕ್ತಿ ಇದೆ ಅಂತ ಹೇಳಿ ನನಗೆ ಒಂದು ವೈಯಕ್ತಿಕವಾಗಿ ನನಗೆ ಅನಿಸಿತು. ಈ ಪುಣ್ಯಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ. ಅದೇ ರೀತಿ ನಮಗೆ ಕೂಡ ಇಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಕಳೆದ 25 ವರ್ಷಗಳಿಂದ ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಾವು IEC ಅಂದ್ರೆ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ವಿಭಾಗದಲ್ಲಿ ಕೂಡ ನಾವಿಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ. ಅಂದ್ರೆ ಸಾಂಕ್ರಾಮಿಕ ರೋಗಗಳಿರಬಹುದು, ಅಸಾಂಕ್ರಾಮಿಕ ರೋಗಗಳಿರಬಹುದು, ಇದರ ಮಾಹಿತಿ ಕರಪತ್ರ. ಅದೇ ರೀತಿ ಸಾರ್ವಜನಿಕರು ಬಂದು ಕೇಳಿದಂತಹ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡುತ್ತಾ ಒಂದು ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಒಂದು ಇಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಪುಣ್ಯ ದೇವಾಲಯದ ಎಲ್ಲರಿಗೂ, ಫಾದರ್ ಇರ್ಬೋದು, ಇದರ ಆಡಳಿತ ಮಂಡಳಿಯವರು ಇರ್ಬೋದು, ಎಲ್ಲರಿಗೂ ಕೂಡ ನಮ್ಮ ಆರೋಗ್ಯ ಇಲಾಖೆಯ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.